ಮಲಯಾಳಂ ಚಿತ್ರರಂಗದ ಯುವ ನಟ ಅಖಿಲ್ ವಿಶ್ವನಾಥ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 30 ವರ್ಷದ ಅಖಿಲ್ ವಿಶ್ವನಾಥ್ ತಮ್ಮ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾರೆ. ಇತ್ತೀಚೆಗೆ ಬೈಕ್ ಅಪಘಾತದಲ್ಲಿ ಗಾಯಗೊಂಡಿದ್ದ ಅಖಿಲ್ ವಿಶ್ವನಾಥ್ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಎಂದು ತಿಳಿದುಬಂದಿದೆ. ಬಾಲನಟನಾಗಿ ಬಾಲಿವುಡ್ಗೆ ಅವರು ಪದಾರ್ಪಣೆ ಮಾಡಿದ್ದರು. ಮಂಗಂಡಿ ಚಿತ್ರದ ಅಭಿನಯಕ್ಕಾಗಿ ಅತ್ಯುತ್ತಮ ಬಾಲನಟ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದರು. 2019ರಲ್ಲಿ ಬಿಡುಗಡೆಯಾಗಿದ್ದ ಚೋಳ ಸಿನಿಮಾದಲ್ಲಿನ ಅವರ ಪಾತ್ರ ಮೆಚ್ಚುಗೆ ಗಳಿಸಿತು. ಇದಾದ ಬಳಿಕ ಆಪರೇಷನ್ ಜಾವಾ ಸಿನಿಮಾದಲ್ಲಿ ಅವರು ನಟಿಸಿದ್ದರು. ಇತ್ತೀಚೆಗೆ ಸಿನಿಮಾದಿಂದ ದೂರವಾಗಿದ್ದ ಅಖಿಲ್ ಕೊಟ್ಟಾಲಿಯಲ್ಲಿರುವ ಮೊಬೈಲ್ ಫೋನ್ ಅಂಗಡಿಯಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದರು. ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಅವರ ಸಾವಿಗೆ ಬಾಲಿವುಡ್ ಮಂದಿ ಆಘಾತಕ್ಕೊಳಗಾಗಿದ್ದು ಸಂತಾಪ ಸೂಚಿಸುತ್ತಿದ್ದಾರೆ.